ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಆಟಿ ಅಮಾವಾಸ್ಯೆ. ಇದಕ್ಕೊಂದು ನಾವು ಮದ್ದು ಮಾಡುವ ಕಾರ್ಯಕ್ರಮ ಉಂಟು ನಮ್ಮಲ್ಲಿ. ನಮ್ಮೂರಿನಲ್ಲಿ ಎಲ್ಲರೂ ಮಾಡ್ತಾರೆ. ಹಾಗೆ ಬೆಳಿಗ್ಗೆದ್ದು ಎಂದಿನಂತೆ ಕೆಲಸ ಮುಗಿಸ್ಕೊಂಡು ಈಗೊಂದು ಮದ್ದು ಮಾಡುವಂತ ಬಂದಿದ್ದೇನೆ. ಈಗ ಇಲ್ಲಿ ಇದು ಭಾರಿ ಗಮ್ಮತ್ತು. ಯಾವಾಗಲೂ ಇಲ್ಲಿ ಒಂದು ಮೆಂತೆ ಗಂಜಿ ಮತ್ತು ಒಂದು ಮದ್ದು ಮಾಡೋದುಂಟು. ಈಗ ಹೇಗೆ ಮಾಡೋದು ನೋಡುವ ಬನ್ನಿ. ಈಗ 1.5 ಲೋಟ ನೋಡಿ, ಇಷ್ಟು ಸಣ್ಣ ಲೋಟದಲ್ಲಿ 1.5 ಲೋಟ ಅಕ್ಕಿ ತಗೊಂಡಿದ್ದೇನೆ. ಇದೊಂದು 4-5 ಜನಕ್ಕೆಲ್ಲ ಸಾಕಾಗ್ತದೆ. ಅಂದರೆ ಇದು ನಾವು 1 ಲೋಟಕ್ಕೆ 2 ಲೋಟ ನೀರು ಹಾಕೋದಲ್ಲ. ಇದಕ್ಕೊಂದು ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ಒಂದು ಜಾಸ್ತಿ ನೀರು ಹಾಕಿ ಈಗ ನಾವು ಇದಕ್ಕೆ ಸ್ವಲ್ಪ ಮೆಂತೆ ಹಾಕಿ ಇದನ್ನು ನಾವೀಗ ಇಡಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುಕ್ಕರಲ್ಲಿ ಇಡುವ. ನೋಡಿ, ಇಷ್ಟು ಮೆಂತೆ ಹಾಕ್ಕೊಳ್ತಿದ್ದೇನೆ. ಇದು ಸಾಧಾರಣ 1 ಸ್ಪೂನ್ ಅಷ್ಟು ಹಾಕಿದ್ದೇನೆ ಮೆಂತ್ಯ. ಇದನ್ನು ಈಗ ನಾವು ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರಲ್ಲಿ ಇಡುವ. ಇವತ್ತು ಆಷಾಢ ಅಮಾವಾಸ್ಯೆ, ಅಂದರೆ ನಾವು ತುಳುವಲ್ಲಿ ಆಟಿ ಅಮಾವಾಸ್ಯೆ ಅಂತ ಹೇಳ್ತೇವೆ. ಇದಕ್ಕೊಂದು ಔಷಧಿನ ಮಾಡ್ಕೊಳ್ತೀವಿ. ತುಳುವಲ್ಲಿ ಮದ್ದು ಅಂತ ಹೇಳ್ತೇವೆ ನಾವು. ಅದು ನೋಡಿ, ಈ ಥರ ಚಕ್ಕೆಯನ್ನು ತಗೊಂಡು ಬಂದಿದ್ದಾರೆ. ಅದನ್ನು ಈಗ ನಾವು ಇದರ ಮೇಲೆದ್ದು ಸಿಪ್ಪೆ ತೆಗಿಬೇಕು. ಅಂದರೆ ಈ ಕಪ್ಪು ಕಾಣ್ತದಲ್ಲ, ಇದನ್ನು ಮಾತ್ರ ತೆಗಿಬೇಕು. ತೆಗೆದು ಗುದ್ದಿ ಇದರ ರುಬ್ಬಬೇಕು ಕಲ್ಲಲ್ಲಿ. ಹಾಗೆ ಅದನ್ನು ಮಾಡ್ಕೊಳ್ತೇನೆ. ಈಗ ಪುಡಿ ಮಾಡಿಕೊಂಡೆ. ಇದನ್ನು ರುಬ್ಬಬೇಕೀಗ. ಕಲ್ಲನ್ನು, ಬಿಳಿ ಕಲ್ಲನ್ನು ಗ್ಯಾಸಲ್ಲಿ ಇಟ್ಕೊಳ್ಬೇಕು. ಅಂದರೆ ಮೊದಲೆಲ್ಲ ಬೆಂಕಿಯಲ್ಲಿ ಒಲೆಯಲ್ಲಿ ಹಾಕ್ಕೊಳ್ತಿದ್ದದ್ದು. ಈಗ ಗ್ಯಾಸಲ್ಲಿ ಇಟ್ಕೊಂಡಿದ್ದೇನೆ ನಾನು. ರುಬ್ಬಿದ ಈ ಚಕ್ಕೆ ಏನಿದೆಯೇ ಅದನ್ನು ನಾವು ಸೋಸಿಕೊಳ್ಬೇಕೀಗ. ಇದಕ್ಕೆ ನೀರು ಹಾಕಿ ಇನ್ನೊಮ್ಮೆ ರುಬ್ಬಬೇಕು. ಇದನ್ನು ಸೋಸಿಕೊಳ್ಳೋಣ. ಈಗ ಇದು ತೊಗಟೆ ಅಂತ ಇತ್ತು, ಅದನ್ನು ನಾವು ಈಗಾಗಲೇ ರುಬ್ಬಿ ಆಯಿತು. ಇದಕ್ಕೆ ಈಗ ಮಸಾಲ ಹಾಕಬೇಕಾಗ್ತದೆ. ಅದು ನಾನು ರುಬ್ಬೋದಕ್ಕೆ ಒಂದು 4 ಸಣ್ಣ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ. ಯಾಕಂದರೆ ಇದು ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಏನು ಹಾಕೋದನ್ನು ತೋರಿಸ್ತೀನಿ. ಈಗ ಇದು ಓಂಕಾಳು ಹಾಕ್ಕೊಳ್ತಿದ್ದೇನೆ. ಈಗ ಇದು ನಾನು ತುಂಬ ಹಾಕ್ಕೊಂಡೆ ಅಂತ ಎಣಿಸ್ಬೋದು ನೀವು, ಆದರೆ ಇಷ್ಟಕ್ಕೆ ಬೇಕಾಗ್ತದೆ ಅಷ್ಟು. ಮತ್ತು ಇದು ಒಳ್ಳೆ ಮೆಣಸು ನಾನು ಇಷ್ಟು ಹಾಕ್ಕೊಳ್ತಿದ್ದೇನೆ. ಇದು ನಮ್ಮದು 4-5 ಮನೆಗೆ ಇದು ಮಾಡ್ತಿರುವಂಥದ್ದು ನಾವು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೇನೆ. ನಾವೀಗ ರುಬ್ಬಿಟ್ಟಂಥ ಹಾಲನ್ನೇ ಅದಕ್ಕೆ ಹಾಕಿ ರುಬ್ಬಿಕೊಳ್ಬೇಕು. ಈಗ ಕಲ್ಲು ಒಲೆಯಲ್ಲಿ ಕಾಯ್ತಾ ಉಂಟು. ಹಾಗೆ ನೋಡಿ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೇನೆ. ಇದರ ಮೇಲೆ ಕಲ್ಲಿಟ್ಟು ಅದರ ಮೇಲೆ ತೆಂಗಿನೆಣ್ಣೆ ಸುರಿಬೇಕು. ಈಗ ಕಲ್ಲು ಇಟ್ಕೊಂಡಿದ್ದೀನಿ ನೋಡಿ, ಇದರ ಮೇಲೆ ಎಣ್ಣೆ ಹಾಕಬೇಕು. ಅದರಲ್ಲಿ ಅಡಿಯಲ್ಲಿ ಬೆಳ್ಳುಳ್ಳಿ ಉಂಟು ನೋಡಿ. ಹೀಗೆ ಇದಕ್ಕಿನ್ನು ಮುಚ್ಚಳ ಹಿಡಿಬೇಕು ನಾವು. ಇನ್ನೊಂದು ಸೌಟನ್ನು ಹಿಡಿದ್ರೆ ಆಯಿತು. ಹೀಗೆ ನೋಡಿ, ಅದೀಗ ಗುಳುಗುಳು ಆಗ್ತಾ ಉಂಟು. ಅದರಲ್ಲಿ ಅದು ಬೇಯ್ತದೆ ಬೆಳ್ಳುಳ್ಳಿ. ಅಡಿಯಲ್ಲಿ ನಾವು ಅದು ಮದ್ದದ್ದು ಇಟ್ಕೊಂಡಿದ್ದೇವೆ. ಯಾಕಂದರೆ ಅದು ಗುಳುಗುಳಾಗಿ ಕೆಳಗೆ ಬಿದ್ದರೆ ಅದಕ್ಕೇನೆ ಬಿಡಲಿಕ್ಕೆ. ಇದಕ್ಕೆ ಬೇರೆ ಎಣ್ಣೆ ಹಾಕಲಿಕ್ಕಿಲ್ಲ, ಇದು ತೆಂಗಿನ ಎಣ್ಣೆನೇ ಹಾಕೋದು. ನೋಡಿ, ಸೈಡಲ್ಲಿ ಕಾಣ್ತಾ ಉಂಟಲ್ಲ ಬೆಳ್ಳುಳ್ಳಿ ಕಾದದ್ದು. ಈಗ ಹಾಕ್ಕೊಳ್ಳುವ. ನೋಡಿ,
ಗೇರು ಬೀಜ ಮೊದಲೆಲ್ಲ ಮರ ಇದ್ದವರು ಇಲ್ಲಿ ಊರಲ್ಲೆಲ್ಲ ಮರ ಇರ್ತೈತಲ್ಲ, ಇದೆಲ್ಲ ಇಟ್ಟು ಅದನ್ನು ಒಲೆಯಲ್ಲಿ ಹಾಕಿ ಕಾಯಿಸಿ ಜಜ್ಜಿ ಮಾಡ್ತಿದ್ರು. ಆದರೆ ಈಗ ನಾವು ಪೇಟೆಯಲ್ಲಿರುವ ಕಾರಣ ಎಲ್ಲ ಅದೆಲ್ಲ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾವು ತಗೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಡೋದು. ಹಾಗೆ ಕೊಡುವಾಗ ಬರೀ ಹಾಲು ಕೊಡಲಿಕ್ಕೆ ಆಗೋದಿಲ್ಲ, ಗೇರು ಬೀಜ ಮತ್ತು ಬೆಲ್ಲ ಒಟ್ಟಿಗೆ ಕೊಡೋದು. ಇದು ಈ ಊರಿನ ಪದ್ಧತಿ. ಸ್ವಲ್ಪ ಬಿಸಿ ಆದರೆ ಸಾಕು, ಕಪ್ಪಾಗೋದೇನು ಬೇಡ. ಈಗ ಕುಂಬಳಕಾಯಿ ಕಟ್ ಮಾಡಿ ಆಯಿತು. ಅದನ್ನೊಂದು ಪದಾರ್ಥ ಮಾಡುವಂತ ಅದಕ್ಕೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೇನೆ, ಹಾಗೆ ನೀರುಳ್ಳಿ ಮತ್ತು ಕಾಯಿ ಮೆಣಸು. ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಈಗ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಬಿಸಿ ಆದಮೇಲೆ. ಈಗ ಉದ್ದಿನ ಬೇಳೆನ ಹಾಕ್ಕೊಳ್ತಿದ್ದೇನೆ. ಈಗ ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಉದ್ದಿನ ಬೇಳೆ ಕೆಂಪಾಯ್ತಲ್ಲ, ಈಗ ಸ್ವಲ್ಪ ಮೆಣಸು ಹಾಕ್ಕೊಳ್ತೇನೆ. ಹಾಗೆ ನೀರುಳ್ಳಿನ ಹಾಕ್ಕೊಳ್ತೇನೆ. ಈಗ ಟೊಮೆಟೊ ಹಾಕ್ಕೊಳ್ತೇನೆ. ಈಗ ತೊಳೆದು ಇಟ್ಟಂಥ ಕುಂಬಳಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು ಮತ್ತು ಮೆಣಸಿನ ಹುಡಿ ಹಾಗೆ ಅರಶಿನ ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ತೆಂಗಿನಕಾಯಿ, ತುರಿದ ತೆಂಗಿನಕಾಯನ್ನು ಹಾಕೋಣ. ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತೇನೆ ಬೇಯಲಿಕ್ಕೆ. ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಬೇಯಲಿಕ್ಕೆ ಬಿಡುವ. ಈಗ ನಾವು ಮೆಂತ್ಯ ಗಂಜಿಗೆ ಇಟ್ಟಿದ್ದೇವಲ್ಲ, ಅದಕ್ಕೆ ರುಬ್ಬಲಿಕ್ಕೆ ಇದು ತೆಂಗಿನಕಾಯಿ. ಸಣ್ಣದಾದರೆ ಒಂದು ಬೇಕು, ದೊಡ್ಡದಾದರೆ ಅರ್ಧ ಸಾಕು. ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಮೆಂತ್ಯ. ಆಗ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ, ಈಗ ಒಂದು ಅರ್ಧ ಸ್ಪೂನಷ್ಟು. ಇಷ್ಟು ಸಾಕು. ಇದನ್ನು ರುಬ್ಬಿ ಅದಕ್ಕೆ ಹಾಕ್ಕೊಳ್ಳೋಣ. ನಾವು ಆಗ ಮೆಂತ್ಯ ಗಂಜಿಗೆ ಇಟ್ಕೊಂಡಿದ್ದೇವಲ್ಲ, ಇದಕ್ಕೆ ಬೇಕಾದಷ್ಟು ಬೆಲ್ಲ ಮತ್ತು ಚೂರು ಉಪ್ಪು ಹಾಕಿ ಕುದಿಲಿಕ್ಕೆ ಇಡೋಣ. ಈಗ ಕುದಿಲಿಕ್ಕೆ ಇಟ್ಕೊಂಡಿದ್ದೇವೆ. ಇದಕ್ಕೀಗ ರುಬ್ಬಿದಂಥ ಮಸಾಲನ್ನು ನಾವು ಸೇರಿಸುವ, ಒಟ್ಟಿಗೆ ಕುದೀಲಿ. ಈಗ ಕೆಂಬುಡೆದ್ದು ಪದಾರ್ಥ ರೆಡಿ ಆಯಿತು. ಕೆಂಬುಡೆದ್ದು ಪದಾರ್ಥ ರೆಡಿ ಆಯಿತು. ಹಾಗೆ ಮೆಂತ್ಯ ಗಂಜಿ ಕೂಡ ರೆಡಿ ಆಯಿತು. ಇದರ ಸೈಡಲ್ಲಿ ಹಳದಿ ಕಾಣ್ತುಂಟಲ್ಲ, ಅದು ತುಪ್ಪ ಹಾಕಿದ್ದು. ಅದು ಗಂಜಿಗೆ ತುಪ್ಪ ಹಾಕ್ತೇವೆ ನಾವು. ಹಾಗೆ ಅಂದರೆ ಒಬ್ಬೊಬ್ಬರ ಪ್ಲೇಟಿಗೆ ಹಾಕುವ ಬದಲಿಗೆ ಇದಕ್ಕೆ ಹಾಕಿಬಿಟ್ಟಿದ್ದೆ. ಗಂಜಿಯನ್ನು ಊಟ ಮಾಡುವ. ಮೆಂತ್ಯ ಗಂಜಿ ಊಟ ಮಾಡಿದ್ರಾ? ಹೌದು. ಹೇಗೆ ಆಗಿದೆ? ಸೂಪರ್.
ಮೇಡಮ್ ಯೂಸ್ ಮಾಡಿ ಮತ್ತು ಫೋನ್ ಮಾಡಿ. ಒಂದು 4 ದಿವಸಕ್ಕೆ ಹೊಟ್ಟೆ ಹಸಿಯುತ್ತೆ, ಒಂದು ಬಿಸ್ಕೆಟ್ ಆದರೂ ತಿನ್ನಿ, ಹಾಗೆ ಬಿಡಬೇಡಿ, ಇಲ್ಲಾಂದರೆ ಅದು ಹಾಗೆ ಅಭ್ಯಾಸ ಆಗುತ್ತೆ. ಮತ್ತು 1 ಮಂತಲ್ಲಿ ಆಗೋಷ್ಟರಲ್ಲಿ 1-2 ದಿವಸ ಇರುವಾಗಲೇ ಗೊತ್ತಾಗುತ್ತಲ್ಲ, ಫೋನ್ ಮಾಡಿ. ಅಕಸ್ಮಾತ್ ಇಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ಮನೆಗೆ ಅಡ್ರೆಸ್ಗೆ ಕಳಿಸ್ಕೊಡ್ತೇನೆ, ಫ್ರೀ ಕೊರಿಯರ್ ಚಾರ್ಜ್. ಮತ್ತು ಐಟಮ್ ಬಂದಮೇಲೆ ನೀವು ಫೋನ್ಪೇ ಮಾಡಿದ್ರೆ ಸರಿನಾ. ಡೈಲಿ 1 ಟೀ ಸ್ಪೂನ್ ತಿನ್ನಿ ಮೇಡಮ್. 1 ಗ್ಲಾಸ್ ಬಿಸಿ ಹಾಲು ಅಥವಾ ಬಿಸಿ ನೀರು ಕುಡೀರಿ. ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಒಂದು 10 ದಿವಸದಿಂದ 15 ದಿವಸ ಆಗುವಾಗ ರಕ್ತ ಶುದ್ಧೀಕರಣ ಆಗ್ತದೆ. ಈಗ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗಿದೆ ಅಂತ ಗೊತ್ತಾಗೋದೇ ಅಂದರೆ ಹೊಟ್ಟೆ ಹಸಿವೆಲ್ಲ ಜಾಸ್ತಿ ಆಗ್ತದೆ. ಚೆನ್ನಾಗಿ ಊಟ ಮಾಡ್ತೀರಿ, ನಿಮ್ಮದೇ ಊಟ ನಿಮಗೆ ವೆಯ್ಟ್ ಇನ್ಕ್ರೀಸ್ ಮಾಡೋದು. ನೀವು 1 ತಿಂಗಳು ತೊಗೊಂಡ್ರೆ ಕಮ್ಮಿ ಅಂದರೆ ಒಂದು 2 kg ವ್ಯತ್ಯಾಸ ಬರುತ್ತೆ. 3 ತಿಂಗಳು ತೊಗೊಳ್ರಿ, ಒಂದು 8 kg ವ್ಯತ್ಯಾಸ ಬರುತ್ತೆ. ಯೂಸ್ ಮಾಡಿ ನೋಡಿ. ಜಾಸ್ತಿ ಕೊಡಿದೆ ಜಾಸ್ತಿ ಮಾಡುವ ಇಲ್ಲಿ ಮಾಡುವ ಒಂದು ವಾಡ ವೈಟ್ ಎಷ್ಟು ನೆಕ್ಸ್ಟ್ ಸೆಟ್ ಫುಲ್ ಸೆಟ್ 300. ಇದು ಅದರಲ್ಲಿ ಅಲ್ಲ ನಾನು ರಿಟರ್ನ್ ಬೆಳಗ್ಗೆ उन्हें बोटी खाने को उसमें ಎಷ್ಟು ಗುಲಾಬಿ ಗಿಡ ಅದಕ್ಕೆಲ್ಲ ಇದು ಸಣ್ಣದದು
ಹೋಗಿ ಬರ್ತೇನೆ ಯಾಕೆ ತಿನ್ನಾಯ್ತಾ ನಿಮಗೆ ಮತ್ತೆ ಇಲ್ಲಿ ಉಂಟಲ್ಲ ಎಲ್ಲ ಹೋಗುವಾಗದ್ರೆ ನನ್ನ ಧರ್ಮ ಎಂಚಿನ ಒಂಚಿ ಗಿಡಪುರ ಹೋಲು ಪುರಂಡಿಯಾ ನಾವೇನು ಬರುತ್ತೆ ತುಜಿ ಎಲ್ಲಿ ಅವರು ವಿಡಿಯೋ ಬರೋದ ಅಪ್ಪುಗೇನೆ ಬರು ಈರ್ನ ಮೋನೆ ಬರಂದು ಬಲೆ ಜೋಳ ಉಂಟು ಬಲೆ ಎಲ್ಲ ಇಜ್ಜಿ ಎಲ್ಲಿ ಬಿಸಿ ಮಂಚೂರಿ ಚಾಕ್ಲೇಟ್ ಇದೆ, ಅಡಿಕೆ ಇದೆ, ಕಾಜು ಕಿಸ್ಮಿಸ್ ಇದೆ, ನೇರಳೆ ಹಣ್ಣು ಇದೆ, ಚಿಕ್ಕು ಇದೆ, ನಾಲ್ಕು ಇದೆ, ಸ್ಪೂನ್ ಎಕ್ಸ್ಟ್ರಾ ಚಾಕ್ ಕೊಟ್ಟು ಮಂಚೂರಿ ಇದೆ. ಇದು ಬರ್ತೀರಿ ಎಲ್ಲ ಬರ್ತಾನಲ್ಲ ಅಪ್ಪದ ಯಾನ ಕೊಟ್ಟು ಬೆದ್ದಾಡಲ್ಲ ಒಂದು ಬಣ್ಣದ ಬೇಡವಾ ವೈಟ್ ಟೇಸ್ಟ್ ಇತ್ತು ಮಾತ್ರ ಇದು ಒಳ್ಳೆ ಎಲ್ಲಿ ಅವರು ನೀವು ಬ್ರಹ್ಮವರದ ಬ್ರಹ್ಮಾವರದವ ಮೇಡಮ್ ಅದು ವಿಡಿಯೋ ಹಾಕ್ತೇನೆ ನಾನು ಅದಕ್ಕೆ ನೀವು ಯಾಕೆ ಎಷ್ಟು ಅಂತ ಆಗುತ್ತೆ ಅದು ಎಷ್ಟಂತೆ ಎಷ್ಟು ₹100 ಇಡಿಗೆ ₹100 ಅಂತ ಒಬ್ಬ ಈಗ ಚಿಕ್ಕಪ್ಪನಿಗೆ ಎಂತಾದ್ರೂ ತಗೊಳ್ಳ ಅಪ್ಪ ಅಪ್ಪ ನಿಮಗೆ ಅಲ್ಲಿ ನಾನು ಅದಕ್ಕೆ ಕರೆದದ್ದು ಎಂತ ಬೇಕು ಅಲ್ಲೇ ಜೈನ್ ರೆಸ್ಟೋರೆಂಟ್ ಎಲ್ಲಿ ಕಾರ್ಕಳದವರ ಸಿದ್ಧಘಟ್ಟ ಹತ್ತೂರಲ್ಲಿತ್ತಲ್ಲ ಮೊನ್ನೆ ಅದೇ ಅದೇ ಬರೀಲಿ ನಿನ್ನೆ ಸ್ವಲ್ಪ ಹಾಕಿದ್ದೆ ಹಲಸಿನ ಮೇಳದ್ದು ಹಾಗೆ ಇವತ್ತು ಸ್ವಲ್ಪ ಹಾಕಿದೆ. ನಿಮಗೆ ಇಷ್ಟ ಆಯಿತಾ? ಬೆಳಗಿನ ಅಡಿಗೆ ಹೇಗಿತ್ತು, ಹಲಸಿನ ಮೇಳ ಹೇಗಿತ್ತು ಹಾಗೆ ಎಲ್ಲ ಹಾಕಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬೆದ್ರಾಗಿ ಸಬ್ಸ್ಕ್ರೈಬ್ ಮಾಡಲಿಲ್ವವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಬಾಯ್.